ವಿರಾಮದೊಳಕ ಮತ್ತೆ ನಮ್ಮ ಟಿ ಆರ್ ಪಿ ನಮ್ಮ ಸ್ವರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಪಾಯಸ ಅಂತೂ ರೆಡಿ ಮಾಡಿಟ್ಟಿದ್ದಾರೆ ಮ್ಯಾಮ್. ಈಗ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಏನು ಅಂತ ಅವ್ರಿಗೆ ಎಸ್ ಮ್ಯಾಮ್. ಇವಾಗ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ರಪ್ಪ ಒಂದು ದಿವಸಕ್ಕೆ ಮಾಡಿ ತಿನ್ನುವಂಥ ಉಪ್ಪಿನಕಾಯಿ. ಓಕೆ, ಅದು ನೀವು ಸುವರ್ಣಗೆಡ್ಡೆ ಅಲ್ಲ? ಸುವರ್ಣಗೆಡ್ಡೆ. ಅದನ್ನು ಮನೆಯಲ್ಲೇ ನಾನು ಉಪ್ಪಿಗೆ ಹಾಕಿಟ್ಟು ಮತ್ತೆ ಒಂದು 10 ನಿಮಿಷ ಇಡಬೇಕು. ಇಟ್ಟ ನಂತರ ಅದನ್ನು ಹಿಂಡಿ ತೇನೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿ ತಂದಿದ್ದೇನೆ. ಓಕೆ, ಅಂದರೆ ಇದು ಈಗ ಈ ಥರದ್ದು ಮಾಡಿ ನಾವು ಎಷ್ಟು ಒಂದು ತಿಂಗಳೆಲ್ಲ ಈ ಥರ ಇಟ್ಕೊಳ್ಬೋದಾ? ಅದು 1 ತಿಂಗಳಲ್ಲ ಸರ್, 1 ವಾರಕ್ಕೆ ಬರ್ತದೆ. ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಹೌದು ಸರ್, ಬೇಕಾದಾಗೆ ಮಾಡಿಕೊಂಡು ಮಾಡ್ಬೋದು. ಓಕೆ, ಚೆನ್ನಾಗಿ ಬಂದಿದೆ. ನೀವು ಕಟ್ ಮಾಡಿ ಒಂದೇ ಸೈಜ್, ಇದನ್ನು ಹೇಗೆ ಒಂದೇ ಸೈಜಿಗೆ ಕಟ್ ಮಾಡಿದ್ವಿ ಮನೆಯಲ್ಲೇ? ಓಕೆ, ಚೆನ್ನಾಗಿ ಬಂದಿದೆ. ಅಂದರೆ ಅದನ್ನು ಈಗ ಉಪ್ಪಿನಕಾಯಿ ಮಾಡೋದಲ್ಲ? ಓಕೆ, ನೋಡಲಿಕ್ಕೆ ನಮಗೆ ಮಾತ್ರ ಅದು ಸುವರ್ಣಗೆಡ್ಡೆ ಥರ ಕಾಣಲ್ಲ, ಅದು ಏನು ಆಯಿಲಲ್ಲಿ ಹುರಿದು ಹಾಕೋಣ, ಅಷ್ಟು ಚೆನ್ನಾಗಿ ಬರುತ್ತಲ್ಲ. ಓಕೆ, ಸ್ಟಾರ್ಟ್ ಮಾಡುವಾಗಾದರೆ ಸರಿ. ಎಂತ ಬೇಕು ಫಸ್ಟಿಗೆ? ಒಂದು ಬಾಣಲೆ. ಓಕೆ, ಹಾಗಾದರೆ ಹೂವಾದ ಉರಿಸ್ಬೇಕಲ್ಲ? ಎಸ್. ಇವಾಗ ಎಲ್ಲ ಒಲೆ ಅಂತ ಹೇಳುವಂಥದ್ದು ಇರಲಿಕ್ಕೆ ಇಲ್ವಲ್ಲ? ಮನೇಲಿ ಉಂಟಾ ಒಲೆ ಅಥವಾ ಈ ಥರ ಸ್ಟವ್? ಇದೆಯಲ್ಲ, ಗ್ಯಾಸ್ ಸ್ಟವ್. ಓಕೆ, ಹಳೆ ಕಾಲದಲ್ಲಿ ನಾವೆಲ್ಲ ಸಣ್ಣದಿರೋ ಅಮ್ಮನ ಮನೆಯಲ್ಲಿ ಒಲೆಯಲ್ಲೇ ಮಾಡ್ತಿದ್ದೆ. ಓಕೆ, ಅದಕ್ಕೆ ಮರ ಎಲ್ಲ ಹಾಕಿ ಬೆಂಕಿ ಉರಿಸೋದಲ್ಲ? ಓಕೆ, ಇದಕ್ಕೆ ಚೂರು ತೆಂಗಿನ ಎಣ್ಣೆ ಹಾಕಬೇಕು. ಮತ್ತು ಅದರಲ್ಲಿ ಈ ಮೆಣಸು ಉಂಟಲ್ಲ, ಮೆಣಸನ್ನು ಹಾಕಿ ಹುರಿಬೇಕು. ಉಪ್ಪಿನಕಾಯಿ ಅಂತ ಬಂದಾಗ ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಇರುತ್ತಲ್ಲ? ಹೌದು. ಖಾರದ ಮೆಣಸು ಇದು? ಖಾರದ ಮೆಣಸು ತುಂಬ ಅಲ್ಲ, ಇದು ಬ್ಯಾಡಗಿ ಮೆಣಸು. ಹೆಚ್ಚು ಖಾರ ಸಹ ಇಲ್ಲ, ಹೆಚ್ಚು ಇದು ಸಹ ಇಲ್ಲ, ಸಪ್ಪೆ ಸಹ ಇಲ್ಲ. ಒಳ್ಳೆ ರುಚಿ ಕೊಡ್ತದೆ ಇದು. ಯಾವಾಗಲೂ ಇದೇ ಮೆಣಸು ಉಪಯೋಗಿಸಿದ್ರೆ ಒಳ್ಳೆ. ಬೇಕಿದ್ರೆ ಖಾರ ಬೇಕಿದ್ರೆ ಅದಕ್ಕೆ ಗುಂಟೂರು ಮೆಣಸು ಏನಾದರೂ ಹಾಕ್ಬೋದು. ಆ್ಯಕ್ಚುಲಿ ಆ ಮೆಣಸು 1-2 ಹಾಕಿದ್ರೆ ತುಂಬ ಖಾರ ಆಗ್ತದೆ. ಅದಕ್ಕಿಂತ ಈ ಮೆಣಸು ಬೆಸ್ಟ್. ನೀವು ಹೇಳಿದ್ರಿ ಅಮ್ಮನ ಮನೆಯಲ್ಲೆಲ್ಲ ಹಳೆ ಕಾಲದೆಲ್ಲ ಮಾಡ್ತಿದ್ವಿ ಅಂದರೆ ಎಲ್ಲಿ ಆಗ್ತದೆ ಮನೆ? ನಮ್ಮ ಅಮ್ಮನ ಮನೆ ಕಾರ್ ಸ್ಟ್ರೀಟ್ ಅಲ್ಲೇ. ಕಾರ್ ಸ್ಟ್ರೀಟ್ ಅಲ್ಲ, ಅಲ್ಲೇ ನೆರೆಕರೆ. ಓಕೆ, ನಾನಂದ್ರೆ ಜಾಬಿಗೆ ಹೋಗ್ತಿದ್ದೆ ಅಲ್ಲ, ನನಗೆ ಶಾಲೆ ಹತ್ತಿರಕ್ಕೆ ಮನೆ ಬೇಕಂತೇಳಿ ಹಾಗೆ ಶಾಲೆ ಹತ್ತಿರ ಮನೆ ಮಾಡಿದ್ದೆ. ಅದು ನಮ್ಮ ತಾಯಿ ಮನೆಗೆ ಪಕ್ಕದಲ್ಲಿ, ಹಾಗಾಗಿ ಹೋಗಿ ಬರ್ಲಿಕ್ಕೆಲ್ಲ ಈಸಿ ಆಗ್ತದೆ. ಮಕ್ಕಳು ಸಣ್ಣದಿರುವಾಗೆಲ್ಲ. ನೀವು ಹೆಡ್ ಮಾಸ್ಟ್ರು ಎಷ್ಟು ವರ್ಷ ಮಾಡ್ಕೊಂಡಿದ್ದೀರಿ? ಹೆಡ್ ಮಿಸ್ಟರ್ಸ್ ನಾನು 5 ವರ್ಷ ಮಾಡಿದ್ದೆ. ಈಗ ನೀವು ಸ್ಕೂಲ್ ಬಿಟ್ಟು ಇವಾಗ ನಿಮ್ಮ ಸ್ಟೂಡೆಂಟ್ಗೆಲ್ಲ ಸಿಕ್ಕಿದ್ರೆ ಹೇಳ್ಬೋದಲ್ಲ? ಹೌದು, ನಾನಂದರೆ ಮೊದಲು ಹುಡುಗರ ಶಾಲೆಯಲ್ಲಿ, ಬಾಯ್ಸ್ ಶಾಲೆಯಲ್ಲಿ ಇದ್ದೆ. ಅದರಿಂದ ನನಗೆ ಹೆಚ್ಚು ಪರಿಚಯ ಹುಡುಗರದ್ದೇ. ಸ್ಟೂಡೆಂಟ್ಗಳು ಬೇರೆ ಬೇರೆ ಕಂಟ್ರಿಯಲ್ಲೆಲ್ಲ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಮಂಗಳೂರಲ್ಲಿ ಮಾತ್ರ ಅಲ್ಲ, ಅಲ್ಲಿ ಸಹ. ಹಾಗಾದ್ರೆ ನೋಡಿ, ಅದು ಟೀಚರ್ಸ್ಗಳ ಅದೊಂದು ಹೆಮ್ಮೆ ಅಲ್ಲ? ಹೌದು, ನಮಗೆ ತುಂಬ ಹೆಮ್ಮೆ ಆಗ್ತದೆ. ನಮ್ಮ ಮಕ್ಕಳು ಕಲಿತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ನೋಡಿ, ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅವರು ಅಪರೂಪಕ್ಕೆ ಯಾವಾಗಾದ್ರೂ ಸಿಕ್ಕಿದ್ರೆ ಬಿಡುದೇ ಇಲ್ಲ, ಮ್ಯಾಮ್ ಅಂತೇಳಿ ಬಂದು ಮಾತಾಡಿಯೇ ಹೋಗ್ತಾರೆ. ಇದು ಆಯ್ತಾ? ಅದನ್ನು ತೆಗೆಯುವುದು. ಇದನ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಹೌದು. ಈಗ ಇದೇ ಎಣ್ಣೆಯಲ್ಲಿ ಹೀಂಗ್ ಉಂಟಲ್ಲ, ಹೀಂಗನ್ನು ಅರಳಿಸ್ಬೇಕು ಸ್ವಲ್ಪ. ಹಿಂಗೆ ಆ ಥರ ನೀರು ಮಾಡ್ಕೊಳ್ಬೇಕಾ? ಅಲ್ಲ, ಅರಳಿಸುವುದಂತ ಹೇಳ್ತೇವೆ ನಾವು ಅದಕ್ಕೆ. ಅದಕ್ಕೆ ಹಿಂಗಿದು ಸ್ಮೆಲ್ ಬರಬೇಕಲ್ಲ ಅದಕ್ಕೆ, ಹಾಗೆ ಹೀಗೆ ಸ್ವಲ್ಪ. ಓಕೆ, ಅಂದರೆ ಇದನ್ನೆಲ್ಲ ಈಗ ನಾವು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಹೌದು, ಅದು ಕಡಿಯುವಾಗ ಹಾಕಿ. ಇದು ಆಯಿತು. ಆ ಥರ ಅರಳಿಸುವಂಥದ್ದು ಹೇಳಿದಲ್ಲ ನೀವು. ಓಕೆ, ಇದರ ನಂತರ 2 ಸ್ಪೂನ್ ಕೊತ್ತಂಬರಿ. ಓಕೆ, 2 ಸ್ಪೂನ್ ಕೊತ್ತಂಬರಿ ಮತ್ತು ಅರ್ಧ ಸ್ಪೂನ್ ಸಾಸಿವೆ. ಓಕೆ, ಮತ್ತು ಸ್ವಲ್ಪ ಮೆಂತೆ. ಓಕೆ, ಉಪ್ಪಿನಕಾಯಿಗೆ ಮೆಂತೆ ಹಾಕ್ತಿದ್ದೀರಲ್ಲ? ಹೌದು, ಮೆಂತೆ. ಇದನ್ನು ಹಾಕಿ ಫ್ರೈ ಮಾಡಬೇಕು ಇದೇ ಎಣ್ಣೆಯಲ್ಲಿ. ಪುನಃ ಎಣ್ಣೆ ಹಾಕಲಿಕ್ಕಿಲ್ಲ, ಅದೇ ಎಣ್ಣೆಯಲ್ಲಿ ಅದೇ ಸಾಕಾಗ್ತದೆ.
ಇದು ಸ್ವಲ್ಪ ಕೆಂಪು ಬಂದಾಗ ಕೆಂಪು ಬರಬೇಕಲ್ಲ. ಹೌದು ಸ್ವಲ್ಪ ಅಂದರೆ ಜಾಸ್ತಿ ತುಂಬ ಇದು ಬೇಡ. ಹೌದು. ಆ್ಯಕ್ಚುಲಿ ನೋಡಿ ಮೆಣಸು ಕೂಡ ಹದ ಇದಾಗಬೇಕಲ್ಲ. ಅದಾಗಿದೆ, ಸ್ಮೆಲ್ ಬರ್ತಾ ಉಂಟಲ್ಲ. ಹಾಂ ಹೌದು. ಸ್ಮೆಲ್ ಬರೋವರೆಗೆ ಅದನ್ನು ಹುರಿಬೇಕು. ಓಕೆ. ಹುರಿದ ನಂತರ ಅದಕ್ಕೆ ಸ್ವಲ್ಪ ಚೂರು ಅರಿಶಿಣವನ್ನು ಹಾಕಬೇಕು. ಓಕೆ. ಕೊತ್ತಂಬರಿ, ಸಾಸಿವೆ, ಆಮೇಲೆ ಏನು ಮೆಂತೆ ಅದಕ್ಕೆ ಅರಿಶಿಣ ಹಾಕಬೇಕು. ಇಲ್ಲಾಂದರೆ ಆಯಿತು, ಆಫ್ ಮಾಡಿ. ಆಫ್ ಮಾಡೋದಾ? ಹೌದು. ಬೇರೆ ಹುರಿಲಿಕ್ಕುಂಟಾ? ಇಲ್ಲ. ಓಕೆ. ಇದನ್ನು ಹುಳಿ ಹಾಕಿ ಅದನ್ನು ಹಾಕಿ ಮಿಕ್ಸಿಯಲ್ಲಿ ನಯ ಕಡಿಬೇಕಲ್ಲ. ಓಕೆ. ಇದು ತಣ್ಣಗಾಗ್ತಾ ಉಂಟು. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಯ. ಓಕೆ. ಹಾಗಾದರೆ ಮಿಕ್ಸಿ ಜಾರಲ್ಲಿ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಎಲ್ಲವನ್ನು ಒಟ್ಟಿಗೆ ಹಾಕೊಳ್ಳೋದಾ? ಹೌದು, ಒಟ್ಟಿಗೆ ಹಾಕಿ ಓಕೆ. ಇನ್ನು ಮೆಣಸು ಮತ್ತು ಇಂಗು ಅಲ್ಲ? ಇಂಗು. ಅದಕ್ಕೆ ನೀರು ಹಾಕಬೇಕಾ? ಸ್ವಲ್ಪ ನೀರು ಹಾಕಬೇಕು. ಸಾಕಾಗುತ್ತಾ? ಸ್ವಲ್ಪ ಇಷ್ಟನ್ನು ನಾನೀಗ ಸಣ್ಣ ಮಾಡಿ ಕೊಡಬೇಕಲ್ಲ? ಹಾಂ, ಸಣ್ಣದಾಗಬೇಕು. ಕಲ್ಲಿನಲ್ಲಿ ಕಡ್ದಾಗೆ ಆಗಬೇಕಲ್ಲ? ಓಕೆ. ಆಲ್ಮೋಸ್ಟ್ ಆಯಿತು, ರೆಡಿ ಅಲ್ಲ? ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆಯೋದು. ಓಕೆ. ನೀವು ಆಗಲೇ ಹೇಳ್ತಿದ್ರಿ ನಿಮ್ಮ ಹುಳ್ಳಿಗೆ ಪಾಯಸ ಇಷ್ಟ ಅಂತ. ಹೌದು. ಈ ಥರ ಖಾರ ಎಲ್ಲ ಮಾಡಿಕೊಟ್ರೆ ತಿಂತಾರ? ಖಾರ ಕೆಲವೊಮ್ಮೆ ತಿಂತಾಳೆ. ಹಾಂ, ಓಕೆ. ಕೆಲವೊಮ್ಮೆ ಖಾರ ತಿಂತಾರಲ್ಲ, ಆದರೆ ಮಕ್ಕಳೆಲ್ಲ ಜಾಸ್ತಿ ಸ್ವೀಟೇ ತಿನ್ನೋದಲ್ಲ? ಹೌದು. ಓಕೆ. ನೀರು ಹಾಕಬೇಕು. ನೀರು ಬೇಕಾ? ಸಾಕಾ? ಸಾಕು. ಅದೇ ನೀವು ನಿಮ್ಮ ಮಕ್ಕಳು ಏನು ಮಾಡ್ತಿದ್ದೀರಾ, ಅಂದರೆ ಜಾಬ್ ಮಾಡ್ತಿದ್ದೀರಾ ಹೇಗೆ? ಹೌದು, ನನಗೆ ಒಂದು ಗಂಡು ಒಂದು ಹೆಣ್ಣು. ಹಾಂ, ಓಕೆ. ಮಗ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿರಲ್ಲ? ಹಾಗಾದರೆ ಮಗಳಿಗೆ ಮದುವೆ ಆಗಿ ಬಿಸ್ನೆಸ್ ಮ್ಯಾನ್ ಇಲ್ಲೇ ಮಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹೌದು, ಕಾಲ್ ಸ್ಟ್ರೀಟಲ್ಲಿ ಮಾಡ್ತಾರೆ. ಅವರಿಗೆಲ್ಲ ಈ ಥರದ್ದು ಫುಡ್ ಎಲ್ಲ ನೀವು ಮಾಡಿಕೊಡೋದು, ಆ ಥರದ ಟಿಫಿನಿಗೆಲ್ಲ ಉಂಟಾ ಹೇಗೆ? ಅದೆಲ್ಲ ಮೊನ್ನೆ ಹಬ್ಬದ ಸಮಯದಲ್ಲಿ ಮಾಡಿಕೊಟ್ಟಿದ್ದೇನೆ. ಅದು ನಾವು ಇದರ ಹಲಸಿನ ಎಲೆದು ಕಡುಬು ಅಂಥದ್ದೆಲ್ಲ ಮಾಡಿದಾಗ ತಗೊಂಡು ಹೋಗ್ತಾರೆ. ಓಕೆ. ಹಬ್ಬದ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಏನಾದರೂ ಅವರು ಶೇರ್ ಮಾಡ್ತಾರೆ. ಗಮ್ಮತ್ತು ಇರುತ್ತೆ ಕೂಡ, ಊಟ ಅದು ಇದೆಲ್ಲ. ಹೌದು. ಓಕೆ. ಸ್ವಲ್ಪ ನೀರು ಹಾಕಿದ್ರೆ ಹಿಡಿತದೆ. ಇರಬೇಕಾ? ಅಷ್ಟು ನೀರು ಅಂದರೆ ನೀರು ಜಾಸ್ತಿ ಆಗಿಲ್ಲ ಇದಕ್ಕೆ? ಇಲ್ಲ, ಅಷ್ಟು ಬೇಕಾಗುತ್ತೆ. ಅಂದರೆ ಇದು ಸುವರ್ಣಗೆಡ್ಡೆ ಅದಕ್ಕೆ ಹಾಕುವಾಗ ಅದು ಅಷ್ಟು ಬೇಕಾಗ್ತದೆ ನೀರು. ಉಪ್ಪಿನಕಾಯಿ ಹೇಳಿ ತೆಳು ಸಹ ಮಾಡಲಿಕ್ಕಿಲ್ಲ, ದಪ್ಪ ಸಹ ಮಾಡಲಿಕ್ಕಿಲ್ಲ, ಒಂದು ಸ್ವಲ್ಪ ನೀರಿನ ಅಂಶ ಬೇಕಾಗ್ತದೆ. ಈಗ ಇದಕ್ಕೆ ನಾನು ಸುವರ್ಣಗೆಡ್ಡೆ ಫ್ರೈ ಮಾಡಿದ್ದು ಅದನ್ನು ಹಾಕ್ತಾ ಇದ್ದೇನೆ. ಓಕೆ. ಅದನ್ನು 1 ಕಪ್ಪಿನಷ್ಟು ಹಾಕಿದ್ರಲ್ಲ? ಹೌದು. ಆಲ್ಮೋಸ್ಟ್ ಇದು ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು, ಸಾಸಿವೆ ಮತ್ತು ಕರಿಬೇವು. ಓಕೆ. ಇದಂತೂ ರೆಡಿ. ನೋಡಿ, ನೀವು ನೀರು ಕೂಡ ಕರೆಕ್ಟ್ ಆಗಿದೆ. ಈಗಾದರೆ ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ? ಹೌದು. ಇರಿಸ್ಕೊಳ್ಬೇಕು. ಎಣ್ಣೆ ಹಾಕೋದು. ಓಕೆ. ಸಾಸಿವೆ ಸಿಡಿಯುವಾಗ ಅದಕ್ಕೆ ಮನೆಯಲ್ಲೆಲ್ಲ ನಿಮ್ಮದೇ ಅಡುಗೆ ಅಥವಾ ಮಕ್ಕಳು ಮಾಡ್ತಾರಾ? ನಾನೇ ಮಾಡೋದು ಹೆಚ್ಚಾಗಿ, ಮತ್ತೆ ನನ್ನ ಸೊಸೆ ಸ್ವಲ್ಪ ಮಾಡ್ತಾರೆ. ಸ್ವಲ್ಪ ಮಾಡ್ತಾರೆ, ನೀವು ಕೂಡ ಮತ್ತೆ ಹೇಳ್ಕೊಡೋದು. ಅವರೆಲ್ಲ ಈಗಿನ ಟೈಪ್ ಇದೆ ಅಡುಗೆ? ಅವರದೆಲ್ಲ ಈಗಿನ ಟೈಪ್, ಈಗಿನ ಸ್ಟೈಲ್ ಅಲ್ಲ, ಗಮ್ಮತ್ ಇರುತ್ತೆ. ಅದರ ಜೊತೆಗೆ ನೀವು ಹಳೆ ಕಾಲದ ಡಿಶ್ಗಳೆಲ್ಲ ಹೇಳ್ಕೊಡ್ತೀರಿ. ಆ್ಯಕ್ಚುಲಿ ಇದೆಲ್ಲ ನೋಡಿ ಸುವರ್ಣ ಹೊಸ ಇದ್ರದ್ದು ಗೊತ್ತುಂಟು, ಈಗಿನ ಅಡುಗೆ ಎಲ್ಲ. ಹೌದು. ಆಫ್ ಮಾಡೋದಾ? ಈಗ ಕರಿಬೇವಲ್ಲ? ಈ ಒಗ್ಗರಣೆಯನ್ನು ಈ ಉಪ್ಪಿನಕಾಯಿ ಒಗ್ಗರಣೆ ಬಿಡಬೇಕಲ್ಲ? ಹೌದು.
ಆಲ್ಮೋಸ್ಟ್ ರೆಡಿ. ಇದು ಮಾಡುವಾಗ ಅದರಲ್ಲಿ ಮಿಕ್ಸ್ ಮಾಡಿ ಹಾಂ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಓಕೆ, ಈಗ ಸರ್ವ್ ಮಾಡೋದಲ್ಲ. ಸರ್ವ್ ಮಾಡೋ ಸಮಯ. ಓಕೆ, ಸುವರ್ಣಗಡ್ಡೆಯ ಕೂಟು ಅಥವಾ ಅದನ್ನು ಉಪ್ಪಿನಕಾಯಿ ಅಂತ ಸಹ ಕರೀತಾರೆ. ರೆಡಿ ಆಗಿದಲ್ಲ. ನಮ್ಮದರಲ್ಲಿ ನೊಂಚೆ ಅಂತ ಹೇಳ್ತೇವೆ. ನೊಂಚಿಯಾ? ನೊಂಚೆ. ಕೊಂಕಣಿಯಲ್ಲಿ ಸುವರ್ಣಗಡ್ಡೆಯ ನೊಂಚೆ ಅಂತ. ನೊಂಚೆ ಇಲ್ಲದ್ರೆ ಇನ್ನೊಂದು ಹೇಳಿದ್ರಿ ಕೂಟು. ಕೂಟಲ್ಲ, ಮಾಮೂಲಾಗಿ ಇಲ್ಲದ್ರೆ ಉಪ್ಪಿನಕಾಯಿ. ನೊಂಚೆ, ಕೂಟು, ಇಲ್ಲದ್ರೆ ಉಪ್ಪಿನಕಾಯಿ. ಓಕೆ, ಚೆನ್ನಾಗಿ ಬಂದಿದೆ. ಒಗ್ಗರಣೆ ಹಾಕಿ ಗಮ್ಮತ್ ಮಾಡಿಕೊಟ್ಟಿದ್ರ. ಒಂಥರ ನಮಗೆ ಇದನ್ನು ಹೀಗೆ ನೋಡುವಾಗ ಏನು ಪುಳಿ ಮುಂಚಿ ಅಂತ ಹೇಳ್ತಾರಲ್ಲ ಆ ಥರ ಕಾಣ್ತಾ ಉಂಟು. ಟೇಸ್ಟ್ ಹಾಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಆದರೆ ಈಗ. ಓಕೆ, ನರ್ಮದ ವ್ಯಾಯಾಮ ಸಾಕಾಗಿರುವಂತಹ ಉಪ್ಪಿನಕಾಯಿ, ಸುವರ್ಣಗಡ್ಡೆಯ ಉಪ್ಪಿನಕಾಯಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ಕೂಟು ಅಂತ ಹೇಳ್ತಾರೆ ಅಂತೆ. ಚೆನ್ನಾಗಿ ಬಂದಿದೆ, ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಸುವರ್ಣಗೆಡ್ಡೆಯ ಉಪ್ಪಿನಕಾಯಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು 8 ರಿಂದ 10 ಒಣಮೆಣಸನ್ನು ಹಾಗೂ ಹಿಂಗು ಹುರಿದಿಟ್ಟುಕೊಳ್ಳಿ. ಆ ನಂತರ 2 ಚಮಚದಷ್ಟು ಧನಿಯಾ, ಅರ್ಧ ಚಮಚ ಸಾಸಿವೆ, ಚಿಟಕಿ ಮೆಂತೆ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಬಳಿಕ ನಿಂಬೆ ಗಾತ್ರದ ಹುಣಸೆ ಹಣ್ಣು, ಹುರಿದ ಮೆಣಸು, ಹಿಂಗು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಉಪ್ಪಿನಲ್ಲಿ ಹಾಕಿ ಒಣಗಿಸಿದ ಸುವರ್ಣಗಡ್ಡೆಯ ಫ್ರೈಗೆ ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಸುವರ್ಣಗಡ್ಡೆಯ ಉಪ್ಪಿನಕಾಯಿ ರೆಡಿ. ಎರಡು ಡಿಶ್ ಕೂಡ ರೆಡಿ ಆಗಿದೆ. ಒಂದು ಪಾಯಸ, ಇನ್ನೊಂದು ಉಪ್ಪಿನಕಾಯಿ ಅಲ್ಲ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ ಉಪ್ಪಿನಕಾಯಿ ನೋಡು. ಫಸ್ಟಿಗೆ ಉಪ್ಪಿನಕಾಯಿ, ಮತ್ತೆ ನಾವು ಸಿಹಿಟ್ಟಿಗೆ ಹೋಗೋಣ. ಓಕೆ, ಹಾಗಾದರೆ ತಗೊಳ್ಳಿ. ಆ್ಯಕ್ಚುಲಿ ಸುವರ್ಣಗಡ್ಡೆ ಉಪ್ಪಿನಕಾಯಿ ಅಲ್ಲ, ಒಂದು ಪೀಸ್ ಅದು ಕೂಡ ಜೊತೆಗೆ ಬರಬೇಕಲ್ಲ. ಕರೆಕ್ಟಾಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಅದು ಪೀಸ್ ಕೂಡ ಹಾಗೆ ತಿಕ್ಕಿದಾಗ ಗಮ್ಮತ್ತಿರುತ್ತಲ್ಲ. ಅದರ ಮಸಾಲೆ ಕೂಡ ಕರೆಕ್ಟ್ ಬಂದಿದೆ ನೋಡಿ. ಖಾಲಿ ಒಂದು ಉಪ್ಪಿನಕಾಯಿ ಇದ್ರೂ ಕೂಡ ಊಟ ಮಾಡ್ಬೋದು. ಹಾಗೆ ಉಂಟಲ್ಲ, ಚೆನ್ನಾಗಿ ಉಂಟು. ಗಂಜಿಗೆಲ್ಲ ಹೇಳಿ ಮಾಡಿಸಿದಾಗ ಉಂಟು. ಚೆನ್ನಾಗಿ ಬಂದಿದೆ. ಉಪ್ಪಿನಕಾಯಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಈಗ ಇನ್ನೊಂದು ಪಾಯಸ ಅಲ್ಲ, ಇದು ಸ್ಪೆಷಲಾಗಿ ಬಾಳೆಹಣ್ಣಿನ ಪಾಯಸ ಅಲ್ಲ. ಹಾಗಾಗಿ ಒಂದು ಪೀಸ್ ಇದು ಕೂಡ ಜೊತೆ ತಗೊಳ್ಬೇಕಲ್ಲ. ಓಕೆ, ಹಾಂ, ಇದಂತೂ ಸೂಪರ್ ಮ್ಯಾಮ್, ಸೂಪರ್ ಆಗಿದೆ. ಅದು ಜಾಸ್ತಿ ನೀರಾಗಿಲ್ಲ ನೋಡಿ, ಹಾಗಾಗಿ ಅದರ ಪೀಸ್ ಕೂಡ ಜೊತೆ ಸಿಕ್ಕಿದ ಗಮ್ಮತ್ತಾಗಿದೆ. ಮತ್ತೆ ಹುಳಿ ಏನು ಬರಲಿಲ್ಲ, ಹಣ್ಣು ಚೆನ್ನಾಗಿ. ಹಾಂ, 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ ಫಸ್ಟ್ ಟೈಮ್ ಬಂದಿದ್ದೀರಾ? ನನಗೆ ತುಂಬ ಖುಷಿ ಆಯಿತು. ಖುಷಿ ಆಯ್ತಲ್ಲ, ನಮಗೆ ಕೂಡ ಖುಷಿ. ಅಂದರೆ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ, ಒಂದು 2 ಡಿಶ್ ಒಳಗಡೆ ನಿಮಗೆ ಸಂತೋಷ್ ರೈಸ್ ಮಿಸ್ ಅವರ ಡಬಸ್ತಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಶಶಿ ಸೊಪ್ಪು ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ನರ್ಮದ ಮ್ಯಾಮ್ ಸಾಕಾಗಿರುವಂತಹ ಬಾಳೆಹಣ್ಣಿನ ಪಾಯಸ ಮತ್ತು ಸ್ಪೆಷಲಾಗಿ ಸುವರ್ಣಗೆಡ್ಡೆಯ ಉಪ್ಪಿನಕಾಯಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.